ಓಲಿ ಹೆಂಡತಿ ಬಂದ ಮಕ್ಕಳನ್ನ ಹಾಕೊಂಡ ಒಳಗೆಲ್ಲ ಪಪ್ಪಗೆ ಶುರು ಮಾಡಿದ ಕಣ. ಚೀವ 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 ಅನ್ಕೊ ಅಡ್ಗಿ ಮನೆವರೆಗೂ ಪಪ್ಪದೆ ಒಪ್ಪು ಹಿಡ್ದವು. ಅಜ್ಜಿ ನಾವು ಓಡಿಸ್ತೆ ತಡಿ ಅಜ್ಜಿ. ಕ ಕು 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 ದೊಡ್ಡ ಗಂಡಸ ಇದೆ ಇವನು. ಓಡಿಸೋರೊಳಗೆ ಎಲ್ಲ ಓಡಿ ಹೋದ್ವಲ್ಲ ಕೋಳಿ ಎಲ್ಲ ಹೆದರ್ಕಂಡೆ. ಬಾ ಮಗ ಒಂಚೂರು ಮಾತಾಡೋ ಕೂತ್ಕೊಂಡೆ ನನ್ನ ಮೊಮ್ಮಗನೊಟ್ಟಿಗೆ. ಅಲ್ಲಿಗೆ ಇಡ್ಲಿ ಮೀನು ಕಸಿ ಹೆಂಗಿದ್ದಿತ್ತು ಮಗನೇ. ಚಟ್ನಿ ಮಾಡೋ ಕಾಯಲಿಲ್ಲ ನನ್ನ ಮೊಮ್ಮಗನಿಗೆ. ನನ್ನ ರಾಜಂಗೆ ಚಟ್ನಿ ಬೇಕಿದ್ದಿತ್ತೇನೋ ಅಲ್ದ ಅಜ್ಜಿ. ಅಜ್ಜಿ ನಂಗೆ ಕಾಯಿ ಬೆಲ್ಲ ಬೇಕಿದ್ದಿತ್ತು ಅಜ್ಜಿ ಅದು ರೊಟ್ಟಿ ತಿಂಬಕ್ಕೆ. ಅಯ್ಯೋ ಹೌದಾ ನನ್ನ ರಾಜ್ಕುಮಾರ. ಅಮ್ಮ ಬಂದ್ರ ಮೇಲೆ ಎಲ್ಲ ಮಾಡಿಸ್ಕೊ ಮಗನೆ. ಈಗ ಅಜ್ಜಿಗೆ ಒಂದಕ್ಕೆ ಮಾಡೋಕತ್ತೆ ಹೇಳಿ ಅಲ್ಲ. ಅಜ್ಜಿ ಅಜ್ಜಿ ಅಮ್ಮ ಏಗಳಿಗೆ ಬತ್ತಜ್ಜಿ. ನಂಗೆ ರಾತ್ರಿ ಅಮ್ಮನ ತುಂಬ ನೆನಪತ್ತಜ್ಜಿ. ಸಾಯಂಕಾಲ ಅವ್ರ ಕೂಡಲೇ ನೆನಪತ್ತು. ಬೆಳಗ್ಗೆ ಎಲ್ಲ ಅಡ್ಡಿಲ್ಲ ನಾ ಶಾಲೆಯಲ್ಲಿ ಕಾಂತನ. ಸಾಯಂಕಾಲ ನೆನಪತ್ತಜ್ಜಿ ಅಮ್ಮಂದು. ಹೌದಾ ಮಗನೆ ನನಗೂ ನೆನಪತ್ತು ಮಗ ನಿನ್ನಮ್ಮಂದು. ಬತ್ತಳಕ್ಕ ನೀ ಬೇಜಾರು ಮಾಡ್ಕೊಂಡ್ಬಿಟ್ಟ. ಬತ್ತಳಮ್ಮ ಜೊತೆ ಅಮ್ಮ ಎಂತಕ್ಕಜ್ಜಿ ಇಲ್ಲ ಐಕಂತಿಲ್ಲ. ಐಕಂತಾಳ ಮಗನೆ ಐಕಂತಾಳಕ್ಕ. ಒಂದು ಅಪ್ಪನಿಗೊಂದು ಫೋನ್ ಮಾಡೋಕೆ ಹೇಳು ಅಜ್ಜಿಗೆ. ಅಜ್ಜಿ ಹೇಳ್ತಾ ಒಂದು ಫೋನ್ ಮಾಡಿ ಅಂತ ಹೇಳಿ ಅಮ್ಮನಿಗೊಂದು ಫೋನ್ ಮಾಡಿಸ್ ಮಗನೆ. ನೀನು ಫೋನ್ ಮಾಡಜ್ಜಿ. ನಿನ್ನ ಹತ್ರ ಮೊಬೈಲ್ ಇತ್ತದಜ್ಜಿ ಮಾಡಜ್ಜಿ ಪ್ಲೀಸ್ ಅಜ್ಜಿ. ನಂಗೆ ಈಗ ಅಮ್ಮನೊಟ್ಟಿ ಮಾತಾಡ್ಕೊಂಬಂಗಾಗ್ತಿತ್ತು. ಅಮ್ಮ ಬೇಕು. ನಂಗೆ ಗೊತ್ತಾಯ್ತು ಮಗನೇ, ನಂಗೆ ಗೊತ್ತಾಯ್ತು ನಿಂಗೆ ಬೇಜಾರಾಗ್ತಿತ್ತು. ಸಾಯಂಕಾಲ ಕೂಡಲೇ ಹಾಗೆ ಅಲ್ದಾನ ನಾವು ಸಣ್ಣ ಪತ್ತಿಗೆ ಹಾಗೆ ಬೆಳಗಿಡೀ ಸೊಕ್ತಿದ್ದಿತ್ತು ಹಾಡಿ ಬದಿಗೆ. ಸಾಯಂಕಾಲ ಕೂಡಲೇ ಅಮ್ಮ ಬೇಕಮ್ಮಂಗೆ ಆಗ್ತಿದ್ದಿತ್ತು. ಆಯ್ತು ಮಗನೆ ಫೋನ್ ಮಾಡ್ತೆ ಮರ್ಕ್ಬೇಡಕ್ಕ. ಇಲ್ಲ ಮಂಚದೊಡಿ ಅಂಥದ್ದು ಆಟ ಸಾಮಾನು ಇತ್ಕೊಂಡು ಮಗ ತೆಗಿ. ನಾ ಫೋನ್ ಮಾಡ್ತೆ ಅಷ್ಟೊತ್ತಿಗೆ. ಹೋಗಿ ಮಗನೆ. ಆಸ್ತಿ ಪಾಲು ಮಾಡೋಕೆ ಇವ್ರಿಗೆ ಅಂತಿಲ್ಲ ಮಾಡ್ತೀರ ಅವಳು ಗೊತ್ತಿಲ್ಲ. ನಮ್ಗೊಟ್ಟು ಸಿಕ್ಕಾಕೊಂಡಂಗೆ ಆಯ್ತು. ನನ್ನ ಮಗನಿಗೊಂದು ಮುಂಚಿಂದ ಕಷ್ಟವೇ. ಬೇರೆ ಮಕ್ಕಳು ಕಂಡಂಗಲ್ಲ, ಅವ್ನು ಕಷ್ಟದಲ್ಲೇ ಬೆಳೆದ ದೊಡ್ಡ ಮಗ ಅನ್ಕೊಂಡ. ಎಲ್ಲದರಲ್ಲೂ ಕಷ್ಟವೇ ಆಯ್ತು. ಹೋಯ್ಲಿ ಮದುವೆಯಾರು ಆಯ್ ಖುಷಿಯಲ್ಲಿರಲಿ ಅಂದರೆ ಅವನ ಮದುವೆ ಹಿಂಗೆ ಆಯ್ತತ್ಲ. ಇನ್ನೆಂತ ಮಾಡೋದು. ಅವಳೆಂತೂ ಸೋಲೋಳಲ್ಲ, ನಾನೇ ಸೋಲ್ಕ. ಫೋನ್ ಮಾಡಿ ಕರೀತೆ ಕಾಂಬ. ರಿಂಗಾತಿತ್ತು ಅಪ್ಪ. ಇವತ್ತಂತೂ ಸಾಕಾಯ್ತು ಶಾಲೆಯಲ್ಲಿ. ಹೊಟ್ಟೆ ನೋವು ಬೇರೆ, ಕೈ ಕಾಲೆಲ್ಲ ಎಳಿತಿತ್ತು. ಮನೇಲಿದ್ದೀರೆ ಅತ್ತಿಷ್ಟೊತ್ತಿ ಬಿಸಿನೀರು ಕಾಯಿಸಿಡ್ತಿದ್ದೀರ. ಏಗಳು ಹಾಗೆ ನಂಗೆ ಹಿಂಗೆ ಆರು ಕೂಡಲೇ ಅತ್ತಿ ಬಿಸಿನೀರಿಟ್ಟು ಬಟ್ಟೆ ಗಿಟ್ಟೆ ಎಲ್ಲ ರೆಡಿ ಮಾಡಿ ಇಡ್ತಿದ್ದೀರ. ಒಂದು ಮಿಂತ್ಕೊಂಡು ಬಟ್ಟೆ ಒಂದು ಬದಲಾಯಿಸ್ಕೊಂಡು ಆರಾಮ ಮಲ್ಕೊಂತಿದ್ದೆ. ಜೀರಿಗೆ ಕಷಾಯ ಅದು ಇದಂತ ಮಾಡಿ ಕೊಡ್ತಿದ್ದೀರ. ಎಂತಕ್ಕೂ ಅತ್ತಿ ನೆನಪಾತಿತ್ತಪ್ಪ ಇವತ್ತು ತುಂಬ. ಫೋನ್ ಎತ್ತೋದಿಲ್ಲ, ಎಂತಕ್ಕೆ ಎತ್ತೋದಿಲ್ಲ. ಅಷ್ಟಪ್ಪ ಸಿಕ್ತಿತ್ತು ನನ್ನ ಮೇಲೆ. ಇದೊಂದು ಗಂಡೊಂದು ಕಾಲಲ್ಲಿ ಓದಿತ್ತು. ಬೇಡ ಮಗನೆ, ಅಮ್ಮ ಕಾಲು ಎತ್ತಲಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೋನ್ ಮಾಡ್ತೇಕ. ಅತ್ತಿ ಒಂದು ಫೋನ್ ಮಾಡ್ಲಿಕ್ಕಿದ್ದಿತ್ತು ನನಗೆ. ಏನಾರು ಮಾಡಿ ಮಾತಾಡಿರೇನ ಓದ್ತಿದ್ದಿದ್ದೆ ನಾನು. ಸಾಕು ಇವೆಲ್ಲ ಅವಮಾನ ನಂಗೆ ಸಾಕು. ಇಷ್ಟು ಹೊಟ್ಟೆ ನೋವು ಇರುತ್ತೆ ನನಗೆ. ಅತ್ತಿಗೆ ಹೇಳ್ರು ಒಂದು ಮಾತು ತಲೆಗೆ ಹಾಯ್ಕೊಂಡ್ಲಿಲ್ಲಲ್ಲ. ಅನ್ನಕ್ಕೆ ಬೇರೆ ಇಡ್ಕ ಹೇಳಿದ್ರೆ ನಾನು ಅನ್ನಕ್ಕೆ ಇಡೋದೇ ಇಲ್ಲ ಶ್ಯಾಮಲ. ನಿಮ್ಮ ಅಣ್ಣನೇ ಬಂದು ಇಡೋದು ಸಾಯಂಕಾಲದ ಮೇಲೆ. ಅವ್ರು ಕೆಲಸ ಮುಗಿಸಿ ಬಂದ್ರ ಮೇಲೆ 8 ಗಂಟೆ ಹಂಗೆ ಅನ್ನಕ್ಕೆ ಇಡ್ತೀರಂತಾರೆ. ನಾನು ಎಂತ ತಿಂದು ಹೊಟ್ಟೆ ಹಸಿತಿಲ್ಲ. ಹಂಗಾರೆ ಕೈ ಕಾಲು ಎತ್ತಕ್ಕೆ ಆಗ್ತಿಲ್ಲ ನನಗಂತೂ. ಈ 3 ದಿನ ನನ್ನ ಹತ್ರ ಎಂತ ಮಾಡ್ಕೊಂಬಕ್ಕೂ ಆಗ್ತಿಲ್ಲ. ಅತ್ತಿಗೆ ಸಮ ಗೊತ್ತಿದ್ದಿತ್ತು ಆಗ್ತಿರ್ಲಿಲ್ಲ ನಂಗೆ ಅನ್ಕೊಂಡು ಎಲ್ಲ ಮಾಡಿ ಕೊಡ್ತಿದ್ದೀರ. ಕಡೆಗೆ ಒಂದೊಂದು ಸತಿ ಬಿಸಿನೀರು ಕೂಡ ಮಾಡಿ ಕೊಡ್ತಿದ್ದೀರ ಹೊಟ್ಟೆಗೆ ಇಟ್ಕೊಂಬಕ್ಕೆ. ಅಜ್ಜಿ ಕೂಡ ನಾ ಮಾತಾಡ್ತೆ ಕೂಡ ನಾ ಮಾಡ್ತೆ. ಎತ್ತುತ್ತಾಳಷ್ಟೊತ್ತಿಗೆ ಫೋನ್ ಮಾಡಜ್ಜಿ. ಇವ್ರದ್ದಾರು ನಾ ಫೋನ್ ಎತ್ತೋದಿಲ್ಲ. ಹೌದು, ಎಷ್ಟು ಸಲ ಮಾಡಿರಿ ನಾನು ಎತ್ತೋದೇ ಇಲ್ಲ. ನನಗೆ ಅವ್ರ ಮೇಲೆ ಸಿಟ್ಟಂದ್ರೆ ಸಿಟ್ಟಿತ್ತು. ಹಂಗೆ ನಾನು ಎತ್ತೋದಿಲ್ಲ ಅವ್ರ ಫೋನ್. ಅತ್ತಿಗೆ ದೊಡ್ಡವರೇನ ಹಂಗೆ ಮಾಡ್ತಿರ್ಲಿಲ್ಲ. ನಾನೇನಷ್ಟೇ ಕೆಟ್ಟೋಳ. ನಾನೇನು ನಂಗೊಂಚೂರು ಒಳ್ಳೇದಾಗಲಿ, ನನ್ನ ಮಕ್ಳಿಗೆ ಒಂಚೂರು ಆಗಲಿ ಅಂದ್ಕೊಂಡಲ್ದ ಇಷ್ಟೆಲ್ಲ ಮಾಡೋದು. ಮಗ ಇನ್ನೊಂದ್ಸಲ ಮಾಡ್ತೆ ಕಾಂಬಕ ಮಾಡಿ. ಕಾಂಬ ಎತ್ತರೆ ನೀನು ಮಾತಾಡ, ನಾನು ಮಾತಾಡ್ತೆ. ಇನ್ನೆಂತ ಮಾಡೋದು, ಮಾತಾಡ್ತೆ. ಇಲ್ಲ ಫೋನ್ ಈ ಪಟ್ಟೆ ಹಿಂಗೆ ಆಗ್ತಾನೇ ಇತ್ತು. ಎತ್ತುಗೆ ಅಂತ ಐತಿ ಅವಳಿಗೆ ಅಷ್ಟಪ್ಪ ಅಹಂಕಾರ. ನಾವು ಬಗ್ದಷ್ಟು ಅದು ಉದ್ದ ಇದ್ದರೆ ಗಡ್ಡೆ ಹೇಳಿದ್ರೆ ಇನ್ನೂ ಉದ್ದ ಅಂಬರು. ಆ ನಮನಿ ಒಂದು ಫೋನಲ್ಲ ಅತ್ತಿಗೊಂದು ಮರ್ಯಾದೆ ಕೊಟ್ಕೊಂಡು ಒಂದು ಫೋನ್ ಎತ್ತಕ್ಕಾಗ್ತಿಲ್ಲ ಅಂದರೆ ತಾನೇ ಮಾಡೋದಂತೂ ಇಲ್ಲಲ್ಲ. ನಾವು ಪಡ್ಕ ಬಂದದ್ದು ಬೇರೆಯವ್ರಿಗೆ ಕೊಡೋಕ್ಕಾಗ್ತಿಲ್ಲ, ಎಂತ ಮಾಡೋಕ್ಕಾಗ್ತಿಲ್ಲ. ಎಷ್ಟು ಮಾಡ್ರು ಅಷ್ಟೇ. ಮಾಡ್ತೆ ಇನ್ನೂ 1-2 ಸಲ ಫೋನ್ ಮಾಡಿ ಕಾಂತೆ. ಅಲ್ಲ
ನಮ್ಮ ಅತ್ತಿಗೆ ಬೇಕಾದಂಗೆ ಇತ್ತು. ಅವರೇ ಒಳ್ಳೆ ರೀತಿ ಇದ್ರು, ನಮ್ಮ ಕಣಂಗಿಲ್ಲ. ಇನ್ನು ಸಣ್ಣನ ಪದ್ಮಪ್ಪ, ಅವನಿಗೆ ಒಳ್ಳೆ ಕೆಲಸ ಇತ್ತು, ಅವನ ಜೀವನವು ಹೆಂಗಾರು ಸೆಟಲ್ ಆತ್ತು. ನಮ್ಗಷ್ಟೇ ಅಲ್ಲದೆ ಎಂಥದ್ದು ಇಲ್ದಿತ್ತು. ಮೊದಲನೇ ಮಗ ಅನ್ಕೊಂಡು ಮುದ್ದು ಮಾಡ್ಕೊಂಡು ಜೋಲಿಗೆ ಹಾಕತ್ತು ಹೋಗ್ರಂಬ್ರು 10 ವರ್ಷ ಹಾಲು ಕುಡಿಸ್ಕೊಂಡು ಜೋಲಿಗೆ ಹಾಕೊಂಡೆ ಕೂತ್ಕೊಂಡ್ರೆ ಯಾವ ಮಕ್ಕಳು ತಾನೇ ಶಾಲೆಗೆ ಹೋಗ್ತವೆ. ಇವ್ರಿಗೆ ಬೈದ್ರೆ ಇವ್ರದ್ದು ಎಂತ ತಪ್ಪಿತ್ತು ಅದರೊಳಗೆ. ನಮ್ಮ ಅತ್ತೆ ಮಾವಂದೇ ತಪ್ಪಲ್ದ, ಅಷ್ಟು ಸೇಳಿ ಮಾಡಿ ಎಂತಕ್ಕೆ ಸಾಕಿದ್ದಿತ್ತು. ಈಗ ಎಂತ ಇಲ್ದಿದ್ದಂಗೆ ಆಯ್ತು ನಮಗೆ. ಸಲ ಮಾಡಿದೆ ಮಗ, ಇಲ್ಲ ಅವಳೆ ಎತ್ತೋದಿಲ್ಲ ಬಿಡ, ಹೋಯ್ಲಿ. ನಾ ಇದ್ನಲ್ಲ ನಿಂಗೆ, ನಾ ಇದ್ದೆ ಸಾಕು. ನಾನು ಎಲ್ಲ ಮಕ್ಕಳನ್ನೂ ಕಂಡಿದ್ದೆ. ಎಷ್ಟು ಜನ ಮಕ್ಕಳು ತಡೆಲ್ಲ ಆಡಿ ಬೆಳೆದಿದ್ವೇನೋ, ನೀನು ಆಡಿ ಬೆಳೀತೆ, ತಲೆ ಕೆಡ್ಸ್ಕೊಂಡ್ಬೇಡ. ನಾನಿದ್ದೆ ಗಟ್ಟಿ ಪಲ್ಲರಿಗೆ, ನಾನು ಸಾಕ್ತೆ, ತಲೆ ಕೆಡ್ಸ್ಕೊಂಡ್ಬೇಡ ನೀನು. ಎಂತ ಮಾತಾಡ್ತೀವೋ ನಂಗೆ ಒಂದು ಗೊತ್ತಿಲ್ಲ ಅಜ್ಜಿ. ನಂಗೆ ಅಮ್ಮಂಗೆ ಫೋನ್ ಮಾಡಿ ಕೊಡಷ್ಟೇ ಈಗ. ಓ, ಯಾರೋ ಕೋಳಿ ಕುಂಚಿದಿತ್ತಲ್ಲ ಇವತ್ತು. ಯಾರು ಕೋಳಿ ಕುಂಚಿದ್ರ? ಕೋಳಿ ಮರಿ ಯಾರು ಹಿಡಿತ್ರ? ನಾನು ಹಿಡಿತೆ, ನಾನೇ ಹಿಡುದ ಇವತ್ತು. 2 ಮರಿ ನಾನೇ ಹಿಡಿತೆ ಕಾಣಿ. ನೆನ್ನೆ ಒಂದೇ ಹಿಡುಕಂತ, ಇವತ್ತು ನಾನೇ ಹಿಡುದ. ನಿಮ್ಗೆ ಹಿಡುಕಾತಿಲ್ಲ. ಓಡ ಮತ್ತೆ ಓಡ, ಹಿಡಿಕಂಬ. ಎಷ್ಟು ಹಿಡಿತೆ? ಹೋಗಿ ಅಲ್ಲಿ ಹೊಟ್ಟೆ ಮುಳ್ಳೆಗಿದ್ದ ಕಣಲ್ಲ, ಅಲ್ಲೆಲ್ಲ ಆ ಮಣ್ಣೆಲ್ಲ ಹೊರಡ್ತಿದ್ದ ಕಣವು. ಹುಳ ಹೆಕ್ಕೋಕೆ ಹೋಗಿ ಅಲ್ಲಿ ರಪ್ಪ ಹಿಡಿದ್ದೆ ಬಿಡ. ನನ್ನ ಮಗಂಗೆ ಅತ್ತಪ್ಪ ಹಿಡುಕೆ ಜಾಣ ಅವನ. ಅವ್ರು ಮಾಡೋ ಹಠಕ್ಕೆ ಇನ್ನೂ ಸಿಟ್ಟು ಒಪ್ಪದು. ಇನ್ನೂ ಇಲ್ಲೇ ಎಲ್ಲಾರ ಐಕಂಬ ಹೋಗ್ದೆ ಬೇಡ ಮಂಗತ್ತು ಕಾಂಬ. ಇಲ್ಲ ಅಂದರೆ ನನ್ನ ಅಮ್ಮನ ಮನೆ ಇತ್ತು, ಅಲ್ಲಿ ಹೋಯ್ ಆಯ್ಕೊಂಡ್ರೆ ನನ್ನ ಅಮ್ಮ ಏನು ಬೇಡ ಅಂತಿಲ್ಲ. ನಾನೇನು ಗತಿಗೆಟ್ಟಳು ಅಂತ ಅನ್ಕೊಂಡಿರಿ ಇವರೆಲ್ಲ. ಇಲ್ಲಿರಿ ಅಂತ ಹಿಂಗೆ ಮಾಡ್ತಾರೆ ಬಡವ್ರ ಮನೆ ಹೆಣ್ಣು ಹೆಂಗೆ ನಡೆಸ್ಕೊಂಡ್ರು ಆತು ಅನ್ಕೊಂಡು ಅನ್ನ ಮನೆ ನನ್ನ ಅತ್ತಿಗೆ. ಇಲ್ಲಿರ ಅಷ್ಟಲ್ದಿರ ಅದೊಂದು ನೈಟಿಗೆ ಆ ನಮ್ಮನೆ ಆಡ್ತಿದ್ರೆ ನಾ ಕಾಣ್ತಿದ್ದು ನೈಟಿಯ. ನಾನು ತಕೊಂಡಾರೆ ಸಂಬಳ ಪೂರ ಬೇಕಾದಷ್ಟು ನೈಟಿ ತಗೊಂಡ್ಲಕ್ಕೆ, ದಿನಕ್ಕೊಂದು ನೈಟಿ ಹಾಯ್ಕೊಂಡ್ಲಕ್ಕೆ. ನಾನಾರು ಮನೆಗೆ ಓದಿ ಇದ್ದು ನನ್ನ ಕೈಯಲ್ಲಿ ಎಂತಪ್ತಿ ಎಲ್ಲ ಮಾಡೋದು. ಸಸಾರ ಅಪ್ಕಾಗ ಇಲ್ದಿರೋ ನಾವು ಸಸಾರವೇ ಏನು ವರದಕ್ಷಿಣೆ ತರಲ್ಲ ಅನ್ಕೊಂಡು ಆಗಲಿ ಈಗಲೂ ಒಂದೊಂದು ಮಾತು ಹಾಕ್ತರು. ಹಾಕ್ದೇನು ಭಾಳ ಸಭ್ಯಸ್ತೆ ಹಿಂಗ್ಸೇನಲ್ಲ. ಆದರೂ ಹೋಯ್ಲಿ ಅನ್ಕೊ ಹೊಂದ್ಕೊಂಡಿಪ್ಪದಷ್ಟೇ. ಇಷ್ಟಪ್ಪ ಒಂದು ಫೋನ್ ಮಾಡು ಕಾಯ್ದಿದ್ದಷ್ಟು ಬೇಡ. ಎಷ್ಟು ದಿನ ನಡೀತಿದ್ದು ಕಾಂತೆ. ಅವ್ರ ಮಗನ ಹೆಂಗೆ ಬೇರೆ ಮಾಡ್ಕನ್ಕ ನಂಗೆ ಗೊತ್ತಿತ್ತು. ಹಳ್ತಿನ ಕಾಲದಲ್ಲ ಮಗ ಇಲ್ದಿದ್ದಂಗೆ ಆಯ್ಲಿ ಲಾಯ್ಕತ್ತಷ್ಟೊತ್ತು ಎಲ್ಲಿಗೆ ಹೋತ್ರಿ ನಮ್ಮ ಕಾಲು ಬುಡಕ್ಕೆ ಬರ್ಕಡಿ. ಅಂತ ಕಂತಿದ್ರಿ ಮಕ್ಕಳನ್ನ ಸಾಕೋಕೆ ನಮ್ಗೆ ಹೇಳಿ ಕೊಡ್ಕ. ಅಯ್ಯೋ, ನಾನೇನು ಯಾವಳಿಗೇನು ಹೆದರ್ಕಂತಿಲ್ಲ. ಯಾವಳ ಮನೇಲಿ ಇದ್ರು ಒಂದೇ ಇಲ್ದಿರೋ ಒಂದೇ. ಕೈಕಾಲು ಗಟ್ಟಿ ಪಲ್ಲರಿಗೆ ಮಾಡ್ಕ ತಿಂತೆ. ಇನ್ನೂ 4 ಮಕ್ಕಳು ಬಂದರೂ ಸಾಕ್ತೆ. ದೇವರ ಶಕ್ತಿ ಕೊಟ್ಟಿದ್ದ ನನಗೆ. ಹಳ್ತಿನ ಕಾಲದಲ್ಲಲ್ದ ದಡಕ್ಕ ಬಿದ್ದು ಬುಡಕ್ಕೆ ಹೋಪ 1 ಮಗ ಕೊಟ್ಟರು ಸಾಕು ದೇವರು. ಹಂಗಾಗಿ ಸತ್ತರೆ ಯಾರ್ದೇನು ನಮಗೇನು ಹಂಗಿಲ್ಲ.